ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ದೀವಿ ಪನ್ನೀರ್ ತವಾ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಟೊಮೆಟೊ, ಕಾಯಿಮೆಣಸು 3, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ. ಮತ್ತು ಪನ್ನೀರ್ ಫ್ರೈ ಮಾಡಬೇಕು. ಈಗ ಒಂದು ಕಡೆಗೆ ಎಣ್ಣೆ ಹಾಕಬೇಕು, ತೆಂಗಿನ ಎಣ್ಣೆ. 3 ಈರುಳ್ಳಿ ಹಾಕಬೇಕು, ಶುಂಠಿ, ಬೆಳ್ಳುಳ್ಳಿ, ಮತ್ತು ಕಾಯಿಮೆಣಸು, ಕರಿಬೇವು, ಟೊಮೆಟೊ 3. ಈಗ ಇದು ಎಲ್ಲವನ್ನು ಫ್ರೈ ಮಾಡಬೇಕು. ಹಸಿ ಪರಿಮಳ ಹೋಗೋ ತನಕ ಫ್ರೈ ಮಾಡ್ತಾ ಇರಬೇಕು. ಇವಾಗ ಇದು ಫ್ರೈ ಮಾಡಿದೆಲ್ಲ ಮಿಕ್ಸಿಗೆ ಹಾಕಬೇಕು, ಮಿಕ್ಸಿ ಜಾರಿಗೆ. ಇದು ಗ್ರೈಂಡ್ ಮಾಡಲಿಕ್ಕೆ. ಈಗ ಇದು ಗ್ರೈಂಡ್ ಮಾಡುವ. ಈಗ ಇದು ಆಗಿದೆ, ನೈಸ್ ಆಗಿದೆ. ಇವಾಗ ಒಂದು ಪ್ಯಾನ್ ಇಟ್ಟಿದ್ದೇವೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈಗ ಪನ್ನೀರ್ ಫ್ರೈ ಮಾಡಬೇಕು. ಇವಾಗ ಒಂದು ಕಡೆಯಲ್ಲಿ ಇಟ್ಟು ಅದು ಅರೆದ ಮಸಾಲೆನ ಇದಕ್ಕೆ ಹಾಕಬೇಕು. ಇದು ಸರಿ ಮಿಕ್ಸ್ ಮಾಡಬೇಕು. ಇದಕ್ಕೆ 1 ಸ್ಪೂನು ಖಾರದ ಪುಡಿ, ಕೆಂಪು ಮೆಣಸಿನ ಪುಡಿ, ಒಂದೂವರೆ ಸ್ಪೂನು ಕೆಂಪು ಮೆಣಸಿನ ಪುಡಿ, ಸ್ವಲ್ಪ ಅರಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ, ಆಗ ಜೀರಾ ಅಂತ ಹೇಳಿದರೆ ಜೀರಿಗೆ ಪುಡಿ ಎಲ್ಲ ಪುಡಿ ಮಾಡಿದ್ದು ನಾನು. ಮಿಕ್ಸ್ ಮಾಡಿ ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕು ಅಷ್ಟು. ಸ್ವಲ್ಪ ಗರಂ ಮಸಾಲ ಹಾಕುವ, ಒಂದೂವರೆ ಸ್ಪೂನ್ ಅದು ಸಹ. ಅದಕ್ಕೆ ಸ್ವಲ್ಪ ಕೆಚಪ್, ಟೊಮೆಟೊ ಸಾಸ್, ಟೇಸ್ಟ್ ಬರ್ತದೆ ಕೆಚಪ್ ಹಾಕಿದರೆ. ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ, ಒಂದು ಅರ್ಧ ಸ್ಪೂನು. ಹೀಗೆ ಚೆನ್ನಾಗಿ ತಿರುಗಿಸಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಆಯಿತು. ಇದಕ್ಕೆ ಪನ್ನೀರ್ ಹಾಕುವ. ಫ್ರೈ ಮಾಡಿದ ಪನ್ನೀರ್ ಉಂಟು, ಅದು ಹಾಕುವ. ಈಗ ಎಲ್ಲವನ್ನು ಹಾಕುವ ಪನ್ನೀರು. ಇದಕ್ಕೆ ಸ್ವಲ್ಪ 2 ನಿಮಿಷ ಆಗಿ ಬಿಡುವ. ನೋಡಿ ಫ್ರೆಂಡ್ಸ್, ಆಗ ನಾನು ಪನ್ನೀರ್ ತವಾ ಅಂತ ಹೇಳಿದೆ, ಸಾರಿ, ಪನ್ನೀರ್ ಕಡಾಯಿ. ಇದು ನೋಡಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದು ತುಂಬ ಟೇಸ್ಟಿಯಾಗಿರ್ತದೆ, ರುಚಿಯಾಗಿರ್ತದೆ. ನೀವೊಂದ್ಸಲ ನೋಡಿ, ಟ್ರೈ ಮಾಡಿ ನೋಡಿ, ಮತ್ತು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ, ಮೀನ್ದು ಮಸಾಲದಲ್ಲಿ, ಯಾವುದಾದ್ರೂ ಮೀನ್ದು. ಓಕೆ, ಅಲ್ಲಿವರೆಗೆ ಬಾಯ್.